ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ಕೃಷ್ಣ ಮಠದಲ್ಲಿ ಮತ್ತು ರಾಘವೇಂದ್ರ ಮಠ, ಆಮೇಲೆ ಎಲ್ಲಿ ಕೃಷ್ಣಾಪುರ ಮಠ ಎಲ್ಲ ಕಡೆಯೂ ಗಣಪತಿ ಕೂತ್ಕೊಳ್ಸಿರ್ತಾರೆ ನೋಡಿ, ಅದನ್ನೇ ವಿಸರ್ಜನೆ ಮಾಡ್ತಾರೆ. ಅದನ್ನ ನೋಡ್ಕೊಂಡು ಬರೋಣ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ. ಗಂಧದ ಲೇಪದ ಅಲಂಕಾರ, ಇವತ್ತು ಸುಗಂಧ ಕೃಷ್ಣ ಅಲಂಕಾರ. ನನಗೆ ನಿನ್ನೆ ಹೋಗಲಿಕ್ಕೆ ಆಗಿರಲಿಲ್ಲ, ಹೋದರೂ ನಾನು ರೆಕಾರ್ಡ್ ಡ್ರೈವ್ ಬರ್ತಿದ್ನೋ ಏನೋ. ನೋಡ್ಬೋದು, ಎಲ್ಲ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ನಾಡಿದ್ದು ಶನಿವಾರ ಏಕಾದಶಿ, ಭಾನುವಾರ ಶ್ರವಣೋಪಾಸ ಇದೆ. ದ್ವಾದಶಿ ಅವತ್ತು ಶ್ರವಣ ನಕ್ಷತ್ರ ಬಂದರೆ ಶ್ರವಣೋಪಾಸ ಇದೆ. ಆದ ಕಾರಣ ಈ ಸಲ 2 ಏಕಾದಶಿ ಬರುತ್ತೆ. ಸೋಮವಾರದಿಂದ ನಮಗೆ ಕ್ಷೀರವ್ರತ ಸ್ಟಾರ್ಟು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಗಣಪತಿಗೆ ಪ್ರಾರ್ಥನೆ, ಗಣಪತಿ ವಿಸರ್ಜನೆ ಎಲ್ಲನೂ ನೋಡ್ಕೋತಾ ಬನ್ನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಥಬೀದಿಯಲ್ಲಿ ನಡೆದ ಮೆರವಣಿಗೆಗಳೆಲ್ಲ ಫೋಟೋನು ಹಾಕಿದ್ದೀನಿ. ನನಗೆ ವಾಟ್ಸಪ್ಪಲ್ಲಿ ಸುದೀಪ್ ಕಾರಂತನವ್ರು ಕಳಿಸ್ತಾ ಇರುವಂಥದ್ದು. ಎಲ್ರಿಗೂ ಸ್ಪ್ರೆಡ್ ಆಗಲಿ, ಕೃಷ್ಣ ಮಠದ ಆ ಆನಂದನ ನೋಡ್ಕೊಂಡು ಬನ್ನಿ ಅಂತ ನಾನು ಫೋಟೋಸ್ ಎಲ್ಲ ಹಾಕಿದ್ದೀನಿ. ಸ್ವಾಮೀಜಿಗಳ ಎದುರು ಎಲ್ಲರೂ, ಚಿಕ್ಕ ದೊಡ್ಡವರು, ಮಕ್ಕಳು, ಹೆಣ್ಣುಮಕ್ಕಳು ಅದಕ್ಕೆ ಕುಣಿಯೋದನ್ನು ನೀವಿಲ್ಲಿ ಕಾಣಬಹುದು. ಗಣಪತಿ ವಿಸರ್ಜನೆ ನೋಡ್ಬೋದು. ಆನಂತರ ಪೇಜಾವರ ಮಠದ ಎದುರು ರಿಕ್ಷಾ ಚಾಲಕರ ಸಂಘದವರೆಲ್ಲ ಗಣಪತಿ ಇರ್ತಾರೆ, ಅದನ್ನು ಕೊನೆಗೆ ನೀವು ನೋಡ್ಬೋದು. ಸಿಬ್ಬಂದಿಯವರೆಲ್ಲ ಹೇಗೆ ಕುಣಿತಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ನಿಮ್ಮೂರಲ್ಲೆಲ್ಲ ಗಣಪತಿ ವಿಸರ್ಜನೆ ಆಯಿತಾ, ಏನಾಯಿತು ಕತೆ ಎಲ್ಲ ಕಮೆಂಟ್ಸಲ್ಲಿ ಸಾಧ್ಯವಾದರೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.